ತುಳು ಚಿತ್ರರಂಗದಲ್ಲಿ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಅಂದ್ರೆ ಅದು ಅಪ್ಪೆ ಟೀಚರ್. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಅನ್ನ ಮಾಡಿದೆ. ಈ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಹ್ಯಾವ್ ಅ ಲುಕ್. 2000 ವರ್ಷದ ಇತಿಹಾಸ ಉಂಟು. ಹೀರೋ ರಾಜೀವ್ ಗಪ್ಪಡು. ಕಿಶೋರ್ ಮೂಡುಬಿದ್ರೆ ನಿರ್ದೇಶನದ ಅಪ್ಪೆ ಟೀಚರ್ ತುಳು ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಹೊಸ ಮಾದರಿಯ ಹಾಸ್ಯವನ್ನ ಉಣಬಡಿಸುವ ಈ ಸಿನಿಮಾ ಕೋಸ್ಟಲ್ ವುಡ್ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದಿದೆ. ಈ ಚಿತ್ರದ ಮೊದಲ ವಾರದ ಕಲೆಕ್ಷನ್ ಬರೋಬ್ಬರಿ 80 ಲಕ್ಷ ರೂಪಾಯಿಗೂ ಮೀರಿದೆ. ಇದುವರೆಗೂ ಯಾವ ತುಳು ಸಿನಿಮಾವು ಗಲ್ಲಾಪೆಟ್ಟಿಗೆಯಲ್ಲಿ ಒಂದೇ ವಾರದಲ್ಲಿ ಇಷ್ಟು ಹಣ ಗಳಿಸಿರಲಿಲ್ಲ. నేను మాత్రం ఫేస్బుక్ పాడినా ಅಪ್ಪಗ ಬಾತ್ರೂಮ್ ಗಿಂತಿನ ಪಾಡುವೆರಪ್ಪ. ನೀನು ನನ್ನಕ್ಕಿಂತ ಮೊದಲು ಬಂದಿದ್ದಿ, ಹೇಳಬೇಕು ನೀನ್ ಯಾರು. ನಿಕ್ಕೆ ಹೀರೋಯಿನ್ ನ ಪಿರಿಯಡ್ ಡುವೆಟ್ ಸಾಂಗ್ ಪನ್ಪಿನ ಬುಡ್ದು ಉನ್ಮಾತ ಬೋಡ ಮೋಸ್ಟ್ಲಿ ಒಂದು ಲವ್ ಅಂದ್. ಈ ಮೂಲಕ ತುಳುವಿನ ಅಪ್ಪೆ ಟೀಚರ್ ಗಾಂಧಿನಗರದ ಮಾಸ್ ಹೀರೋಗಳ ಕನ್ನಡ ಸಿನಿಮಾಗಳ ಗಳಿಕೆಯನ್ನೇ ಹಿಂದಿಕ್ಕಿದೆ. ಇದೇ ವೇಳೆ ಈ ತುಳು ಸಿನಿಮಾ ತಮಿಳು ಮತ್ತು ಮರಾಠಿ ಭಾಷೆಗಳಿಗೂ ರಿಮೇಕ್ ಆಗ್ತಿರುವಂತಹ ಸುದ್ದಿ ಸದ್ದಿಲ್ಲದೆ ಕೇಳಿ ಬರ್ತಾ ಇದೆ. ತುಳು ಸಿನಿಮಾಗಳು ಸಾಮಾನ್ಯವಾಗಿ ಹಾಸ್ಯ ಪ್ರಧಾನ ಕಥಾವಸ್ತುವನ್ನ ಹೊಂದಿರುತ್ತೆ. ಅಪ್ಪೆ ಟೀಚರ್ ಕೂಡ ಹಾಸ್ಯ ಚಿತ್ರವಾಗಿದ್ರೂ ವಿಭಿನ್ನ ನಿರೂಪಣೆಯಿಂದ ಗಮನವನ್ನ ಸೆಳೆದಿದೆ. ವರ್ಲ್ಡ್ ವೈಡ್ ತಿರ್ಗಂದಲ್ಲ ತುಳು ಪಾತೆರನ್ನ ನಮ್ಮ ಮರ್ಲಿ ಗಂಜಿತಲಿ ನೀನು ಸಾರಿ ಬಂಜಿದ ಬಡ ಮಾಜಾವು ಮುಕ್ಕೋಟಿ ದೇವರಲ್ಲ ಗುರು ಹಿರಿಯರು ಗಡ್ಡಬೋರು ಬಣ್ಣ ನಮ್ಮ ಊರು ಡೊಂಜಿಲೆ ಸಂಡ ಪಂತೆಗಿ ಓರಿ ರೊಟ್ಟಿ ದಟ್ಟಿಲು ಮಲ್ತು ದಿನ ಕಲಿಂಬೆ ಅವತ್ತಿ ನಾಯನಂತ ನನ್ ಪಂಡ ಪಿಲಿಂಬೆ. ಚಿತ್ರದಲ್ಲಿ ನಟಿಸಿರುವಂತಹ ನವೀನ್ ಪಡೀಲ್, ಅರವಿಂದ ಬೋಳಾರ್, ದೇವದಾಸ್ ಕಾಪಿಕಟ್, ಉಮೇಶ್ ಮಿಜಾರ್ ಮೊದಲಾದ ಕಲಾವಿದರು ತಮ್ಮ ನಟನೆಯಿಂದ ಈ ಸಿನಿಮಾದ ಕಲಾ ಶ್ರೀಮಂತಿಕೆಯನ್ನ ಹೆಚ್ಚಿಸಿದ್ದಾರೆ. ಕಿಶೋರ್ ಮೂಡುಬಿದ್ರಿ ಅವರು ತಮ್ಮ ಚೊಚ್ಚಲ ನಿರ್ದೇಶನದಲ್ಲಿಯೇ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ಸಂಗೀತ, ಛಾಯಾಗ್ರಹಣ ಮೊದಲಾದ ಹಲವು ವಿಭಾಗಗಳಲ್ಲಿ ಸಿನಿಮಾ ಗೆದ್ದಿದೆ. ಎಂಚೆಂಚಿನ ಪ್ರತಿಭೆಲ್ ಮಾತ ಉಲ್ಲ ಅವಕಾಶ ಕೊರಿಯರ್ಲ ಪೋಡಿಗಾಪು ಮರಪ್ಪೆರಿಯ ಗೌರಿಗೆ ಬಾರಿ ಕಷ್ಟ ಕೊರೊಂದುಲ್ಲೇರು ಕಲ್ವೇರು ಎಂಗ್ಲಗಿತ್ತೆ ಮೂಡುಂಡು ನಿಕ್ಕ ಮೂಡುಂಡು ಮಾರ ಎಂಕ ಮುಲ್ ಸೀನುಂಡು ಒಂದು ಮೊಟ್ಟೆ ಕತೆ ಅವು ಬ್ಲೂ ವೇಲ್ ಗೊಬ್ಬು ಗೊಬ್ಬು ಗೊಬ್ಬು. ಫಿಲಂ ಬ್ಯೂರೋ, ಸ್ಪಂದನಾ ನ್ಯೂಸ್, ಉಡುಪಿ. ಬಿಲ್ಡಿಂಗ್ ತಿರ್ತಿರ್ತಲಾಗಿದ್ದ ಸೈದಿ ಮೊಬೈಲ್ ಬರ್ಪಿನ ವಿಚಾರತ್ತು ಅವು ಬೆಂದಡು ತುಪ್ಪಿನ ವಿಚಾರ